ಪತ್ನಿಗೆ ವರದಕ್ಷಿಣೆ ಕಿರುಕುಳ ನೀಡಿ 2 ವರ್ಷಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಕಾಪು ಪೊಲೀಸರು ಮುಂಬಯಿಯ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ನಿವಾಸಿ ನಿಸಾರ್ ಅಹಮದ್ ಬಂಧಿತ ಆರೋಪಿ. ಶಿವಮೊಗ್ಗದ ನಿಸಾರ್ ಅಹಮದ್ನಿಗೆ ನಿಖಾದಲ್ಲಿ 78 ಪವನ್ ಚಿನ್ನವನ್ನ ವರದಕ್ಷಿಣೆಯಲ್ಲಿ ಪಡೆದ ಇವನಿಗೆ ಅತ್ಯಾಸೆ ಇನ್ನೂ ಮುಗಿಯಲಿಲ್ಲ. 5 ಲಕ್ಷ ಹಣ, 1 ಫ್ಲಾಟ್ ಹಾಗೂ ಅಂಗಡಿ ಕಟ್ಟಡಗಳನ್ನು ಬಾಡಿಗೆಗೆ ಬೇಕೆಂದು ಮಡದಿಯನ್ನ ಪೀಡಿಸತೊಡಗಿದ. ಇವನ ಜೊತೆಗೆ ಬೆಂಬಲಿಗರಾಗಿ ಇವನ ಅಮ್ಮ, ತಮ್ಮ, ತಂಗಿ ಹಾಗೂ ತಂಗಿಯ ಗಂಡ ಈ ಮುಗ್ಧ ಹುಡುಗಿಯನ್ನ ಪೀಡಿಸತೊಡಗಿದ್ರು. ಮಗಳ ಕಷ್ಟ ಅರಿತ ಹೆತ್ತವರು ಅವಳನ್ನ ಮನೆಗೆ ವಾಪಸ್ ಕರೆದುಕೊಂಡು ಬಂದರು. ಅಷ್ಟಕ್ಕೆ ಸುಮ್ಮನಾಗದ ಈ ಕದೀಮ ಕುಟುಂಬದವರು ಉದ್ಯಾವರಕ್ಕೆ ಬಂದು ಯುವತಿಯ ನಿವಾಸದಲ್ಲಿ ಹಣ, ಫ್ಲಾಟ್ಗೆ ಬೇಡಿಕೆ ಇಟ್ಟು ಜೀವ ಬೆದರಿಕೆಯನ್ನ ಹಾಕಿದ್ರು. ಮಾನಸಿಕ ಹಾಗೂ ದೈಹಿಕ ಹಿಂಸೆಯಿಂದ ಕುಗ್ಗಿದ ಯುವತಿಯ ಪರಿಸ್ಥಿತಿಯನ್ನ ನೋಡಿ ಅವಳ ಹೆತ್ತವರು ಕೂಡಲೇ ಕಾಪು ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು. ಕೇಸು ದಾಖಲಾದ ಬೆನ್ನಲ್ಲೇ ಕದೀಮ ನಿಸಾರ್ ವಿದೇಶಕ್ಕೆ ಪಲಾಯನ ಮಾಡಿದ್ದ. ಆದರೆ 3 ವರ್ಷಗಳ ಹಿಂದಿನ ಈ ಪ್ರಕರಣ ಭೇದಿಸುವಲ್ಲಿ ಕಾಪು ಪೊಲೀಸರು ಯಶಸ್ವಿಯಾಗಿದ್ದಾರೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com or call 91485 80099. RERA approved.